ಪ್ರಾಣಿಗಳೇ ಹಾಗೆ. ನಾವು ಹಿಡಿಯಷ್ಟು ಪ್ರೀತಿ ಕೊಟ್ಟರೂ ಸಾಕು, ಅವು ಬೆಟ್ಟದಷ್ಟು ಅಗಾಧವಾದ ಕಾಳಜಿಯನ್ನು ತೋರಿಸುತ್ತವೆ. ಅದರಲ್ಲೂ ನಿಯತ್ತಿಗೆ ಹೆಸರಾಗಿರುವ ಶ್ವಾನವಂತೂ ಎಷ್ಟೇ ಕಷ್ಟ ಬಂದರೂ ತನಗೆ ಅನ್ನ ಹಾಕಿದವರನ್ನ ಮರೆಯೋದಿಲ್ಲ. ಕೆಲಸದಾಕೆಯ ಆರೈಕೆಗೆ ಮನಸೋತು ಶ್ವಾನವೊಂದು ಆಕೆಯೊಂದಿಗೆ ಮಾಲೀಕರನ್ನ ಬಿಟ್ಟು ಬಸ್ ಏರಿ ಹೊರಟ ಘಟನೆ ಉಡುಪಿಯಲ್ಲಿ ನಡೆದಿದೆ. ಶ್ವಾನದ ಈ ಮುದ್ದಾದ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಉಡುಪಿ ಅಮ್ಮುಂಜೆಯ ಸರಸ್ವತಿ ನಗರದಲ್ಲಿ ಮನೆ ಕೆಲಸದಾಕೆಯ ಪ್ರೀತಿಯ ಆರೈಕೆಗೆ ಶ್ವಾನ ಮನಸೋತು ಆಕೆಯೊಂದಿಗೆ ತೆರಳಲು ನಿರ್ಧರಿಸಿದೆ. ಅದರಂತೆ ಮಹಿಳೆಯೊಂದಿಗೆ ಬಸ್ ನಿಲ್ದಾಣದವರೆಗೂ ತೆರಳಿದ್ದು, ಬಸ್ ಬರುತ್ತಿದ್ದಂತೆ ಮಹಿಳೆಯೊಂದಿಗೆ ಬಸ್ ಸೇರಿದೆ. ಬಸ್ ನಿರ್ವಾಹಕ ಶ್ವಾನವನ್ನ ಇಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಶ್ವಾನ ಮಾತ್ರ ಬಸ್ನಿಂದ ಕೆಳಗೆ ಇಳಿಯದೆ ಮನೆ ಕೆಲಸದಾಕೆಯ ಜೊತೆ ನಿಂತುಕೊಂಡಿದೆ. ಬಳಿಕ ಸ್ವತಃ ಮನೆ ಕೆಲಸದ ಮಹಿಳೆಯೇ ಬಸ್ನಿಂದ ಇಳಿದ ಕೂಡಲೇ ಶ್ವಾನ ಕೂಡ ಇಳಿದಿದೆ. ತನ್ನನ್ನು ಆರೈಕೆ ಮಾಡಿದವರನ್ನ ಎಂತಹ ಸಂದರ್ಭದಲ್ಲೂ ಮರೆಯಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಇನ್ನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಶ್ವಾನದ ಪ್ರೀತಿಗೆ ಜನ ಮನಸೋತಿದ್ದಾರೆ. ಆದರೆ ಶ್ವಾನವನ್ನ ಆ ನಿರ್ವಾಹಕ ನಡೆಸಿಕೊಂಡ ರೀತಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಡೆಯಲು ಹೋಗುವುದು ಮತ್ತು ಕಾಲಿನಿಂದ ಒದೆಯುವುದನ್ನು ಖಂಡಿಸಿದ್ದಾರೆ.